ಕರಾವಳಿ ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ನೀತಿಯನ್ನ ಜಾರಿಗೆ ತಂದು ಉದ್ಯೋಗಾವಕಾಶ ಸೃಷ್ಟಿಸಬೇಕು. ಕನಿಷ್ಠ ಮಾಲಿನ್ಯ ಉಳ್ಳಂತಹ ಇಂಜಿನಿಯರಿಂಗ್, ಆಟೋಮೊಬೈಲ್ ಕಾರ್ಖಾನೆ, ಫಾರ್ಮಾಸ್ಯೂಟಿಕಲ್, ಐಟಿ ಪಾರ್ಕ್, ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗಳನ್ನು ಸ್ಥಾಪಿಸಬೇಕು. ಈ ಮೂಲಕ ಉದ್ಯೋಗ ಸಮಸ್ಯೆಯನ್ನ ನಿವಾರಿಸಬೇಕು ಎಂದು ಜಯಶ್ರೀ ಕೃಷ್ಣ ಪರಿಸರ ಸಮಿತಿಯ ಸಂಸ್ಥಾಪಕ ತೋನ್ಸೆ ಜಯಕೃಷ್ಣ ಶೆಟ್ಟಿ ಆಗ್ರಹಿಸಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಮುಂದೆ ಅನೇಕ ಬೇಡಿಕೆಗಳನ್ನು ಒಳಗೊಂಡ ಮನವಿಯನ್ನ ಸಮಿತಿಯ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುವುದು. ಅವಿಭಜಿತ ಜಿಲ್ಲೆಗೆ ದಿನದ 24 ಗಂಟೆಗಳ ಕಾಲವೂ ವಿದ್ಯುತ್ ಸರಬರಾಜು ಮಾಡಬೇಕು. ಕಳಪೆ ಗುಣಮಟ್ಟದ ವಿದ್ಯುತ್ ಕಂಬದ ಬದಲಿಗೆ ಉತ್ತಮ ಗುಣಮಟ್ಟದ ಕಂಬಗಳನ್ನು ಅಳವಡಿಸಬೇಕು. ಇನ್ನು ನದಿ ಮಾಲಿನ್ಯ ತಡೆ ಮತ್ತು ಸಮುದ್ರ ಮಾಲಿನ್ಯ ತಡೆಗೆ ಒತ್ತಡವನ್ನ ಹಾಕಿ ಸಮಿತಿ ರಚನೆ ಮಾಡೋದಕ್ಕೆ ಶಿಫಾರಸು ಮಾಡಲಾಗುವುದು. ಉಡುಪಿ ಪಟ್ಟಣದ ಆಸುಪಾಸು ಸಾರ್ವಜನಿಕ ಹಾಗೂ ಸರ್ಕಾರದ ಬೃಹತ್ ಕಾರ್ಯಕ್ರಮಗಳಿಗೆ ಸುಮಾರು 10 ಎಕರೆ ಜಮೀನನ್ನ ಸರ್ಕಾರ ಮೀಸಲಿಡುವುದು, ಹೀಗೆ ಅನೇಕ ಬೇಡಿಕೆಗಳನ್ನ ಈಡೇರಿಸುವಂತೆ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ರು. ಮೊದಲು 18 ವರ್ಷದ ಮುಂಚೆ ಈ ಜಿಲ್ಲೆಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕು. ಆ ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ಈಗ ಕಾರ್ಯಗತ ಆಗಿದೆ. ಪವರ್ ಪ್ರಾಜೆಕ್ಟ್ ಬೇಕು, ಮ್ಯಾಂಗ್ಳೂರ್ ನೈಟ್ ಲ್ಯಾಂಡಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಕು, ಮ್ಯಾಂಗ್ಳೂರ್ ರೈಲ್ವೆ ಬೇಕು, ನಮ್ಮ ಹೈವೇ ಚತುಷ್ಪಥ ಇದೆಲ್ಲ ಡಿಮಾಂಡ್ ಇತ್ತು, ಅದೆಲ್ಲ ಈಗ ಕಾರ್ಯಗತ ಆಗಿದೆ. ಈಗ ಮುಂದಿನ ವಿಷಯ ಅಂದ್ರೆ, ಈ ನಾಗಾರ್ಜುನ ಫೈಟ್ ಮಾಡುವಾಗ ನಮ್ಮ ದೇವೇಗೌಡರು ಆಗ ಅವರ ಸರ್ಕಾರ ಇತ್ತು, ಅವರು ನಾವು ಅದಕ್ಕೆ ಶಾಮಿಯಲ್ಲಿ ಮೀಟಿಂಗ್ ಮಾಡಿರೋದು, ಎಲ್ಲ ಜಾತಿಯ ಅಧ್ಯಕ್ಷರ ಒಟ್ಟಾಗಿ ಒಂದು ಮೀಟಿಂಗ್ ಮಾಡುವಾಗ ನಾಗಾರ್ಜುನ ಬೇಕೇ ಬೇಕಿಂತ ದೇವೇಗೌಡರು ಮಾತಾಡುವಾಗ ನನ್ನೊಂದು ಡಿಮಾಂಡ್ ಇಟ್ಟಿದ್ದು ಸಮೀರವಾಗಿ, ನಮ್ಮ 2 ಜಿಲ್ಲೆಗೆ 24 ಗಂಟೆ ಕರೆಂಟ್ ಬೇಕಂತ. ಅವರು ಹೇಳಿದ್ರು, ಶೆಟ್ಟರ್ ನಿಮ್ಮ ಸಮಿತಿ ಡಿಮಾಂಡ್ ಪೂರ ಆಗ್ತದೆ, ನಿಮ್ಗೆ 24 ಗಂಟೆ ಕರೆಂಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಈಗ 24 ಗಂಟೆ ಕರೆಂಟ್ ಸಿಗ್ತಾ ಇಲ್ಲ. ಈಗ ಜನರ ಹತ್ರ ಕೇಳಿದ ಮೇಲೆ ಒಂದು 22 ಗಂಟೆ ಸಿಗ್ತಾ ಇದೆ. ಅದನ್ನು ನಾವು ಒಂದು ಪ್ರೆಸ್ ಹಾರ್ಡ್ ಮಾಡಿದೆ. ಬಿಕಾಸ್ ಕುಮಾರಸ್ವಾಮಿ ಅವರಿಗೆ ಪವರ್ ಮಿನಿಸ್ಟರ್, ನಾಗಾರ್ಜುನ ಆಗುವಾಗ ಕೂಡ ಅವರು ಚೀಫ್ ಮಿನಿಸ್ಟರ್, ಅಲ್ಲಿ ಆರ್ಗ್ಯುಮೆಂಟ್ ನಮ್ದು ಅವರ ಹತ್ರ ಇತ್ತು. ಆದ್ರಿಂದ ಅದನ್ನು ನಾವು ಡೆಫಿನೆಟ್ಲಿ ಅವರ ಹತ್ರ ಹೋಗಿ ಮಾತಾಡಿ ಕೇಂದ್ರ